ಹೆಂಗಸರೇ, ಧರ್ಮಸ್ಥಳದ ಈ ದೇವಾಲಯಕ್ಕೆ ಅಪ್ಪಿತಪ್ಪಿ ಹೋಗಬೇಡಿ. ಅಲ್ಲಿ ನಿಮಗೆ ನಿರ್ಬಂಧ ಇದೆ. ನಮಸ್ಕಾರ ಸ್ನೇಹಿತರೆ. ಕೆಲವು ಧರ್ಮಗಳಲ್ಲಿ ಹೆಂಗಸರಿಗೆ ದೇವಸ್ಥಾನಗಳಲ್ಲಾಗಲಿ ಪ್ರಾರ್ಥನಾ ಮಂದಿರಗಳಲ್ಲಾಗಲಿ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. ಹೆಚ್ಚಾಗಿ ನಾವು ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಮಸೀದಿಗಳಲ್ಲಿ ನಿರ್ಬಂಧವನ್ನ ಹೇರಿಸಲಾಗಿರುತ್ತದೆ. ಆದರೆ ಹಿಂದೂ ಧರ್ಮದಲ್ಲಿ ಆ ಥರದ ಭೇದ ಭಾವ ಎಲ್ಲೂ ನಾವು ಕಾಣುವುದಿಲ್ಲ. ಎಲ್ಲ ದೇವಸ್ಥಾನಗಳಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಪ್ರವೇಶ ಮಾಡಬಹುದು. ಆದರೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಗಂಡಸರಿಗೆ ಅನುಮತಿಯೇ ಇಲ್ಲ. ಉದಾಹರಣೆಗೆ ಅಸ್ಸಾಂ ರಾಜ್ಯದಲ್ಲಿರುವ ಶಕ್ತಿಪೀಠ ಕಾಮಾಖ್ಯ ದೇವಿ ದೇವಸ್ಥಾನ. ಹಾಗೆಯೇ ಹೆಂಗಸರಿಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಕೇರಳದಲ್ಲಿರುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೇವಲ ಬಾಲಕಿಯರಿಗೆ ಮತ್ತು ವೃದ್ಧ ಮಹಿಳೆಯರಿಗೆ ಮಾತ್ರ ಅವಕಾಶವಿದೆ. ಆದರೆ ಕರ್ನಾಟಕದಲ್ಲಿರುವ, ಅದರಲ್ಲೂ ಧರ್ಮಸ್ಥಳದಲ್ಲಿರುವ ಈ ದೇವಸ್ಥಾನಕ್ಕೆ ಮಕ್ಕಳಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಈ ದೇವಸ್ಥಾನದ ಪ್ರವೇಶ ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ. ಬನ್ನಿ ಹಾಗಾದ್ರೆ ಧರ್ಮಸ್ಥಳದಲ್ಲಿರುವ ಯಾವ ದೇವಸ್ಥಾನಕ್ಕೆ ಹೆಂಗಸರಿಗೆ ಮಕ್ಕಳಿಗೆ ಅವಕಾಶ ಇಲ್ಲ ಅನ್ನುವುದನ್ನ ತಿಳಿದುಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿಯ ದಡದಲ್ಲಿರುವ ಧರ್ಮಸ್ಥಳ ಸುಪ್ರಸಿದ್ಧ ಧರ್ಮಕ್ಷೇತ್ರ. ಇಲ್ಲಿ ನೆಲೆಸಿರುವ ಶ್ರೀ ಮಂಜುನಾಥ ಸ್ವಾಮಿಯ ಮಹಿಮೆ ಅಪಾರ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆದು ಧನ್ಯರಾಗುತ್ತಾರೆ. ಇಲ್ಲಿ ಭೇಟಿ ನೀಡಲು ಇರುವ ಇನ್ನೊಂದು ಮುಖ್ಯವಾದ ಜಾಗ ನಿಮಗೆ ಗೊತ್ತಾ? ಹೌದು, ಅದುವೇ ಅಣ್ಣಪ್ಪ ಸ್ವಾಮಿ ಬೆಟ್ಟ. ಈ ಬೆಟ್ಟದ ವಿಶೇಷತೆ ಏನೆಂದರೆ, ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಲಿಂಗ ನೆಲೆಸಲು ಕಾರಣವಾದ ಶ್ರೀ ಅಣ್ಣಪ್ಪ ದೇವರ ಗುಡಿ ಇರುವುದು ಇಲ್ಲೇ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಮಂಜುನಾಥ ಸ್ವಾಮಿ ಜೊತೆಗೆ ಅಣ್ಣಪ್ಪ ದೇವರ ದರ್ಶನ ಪಡೆದರೆ ಮಾತ್ರ ಆ ಯಾತ್ರೆ ಸಂಪೂರ್ಣ ಎಂದು ನಂಬಲಾಗುತ್ತದೆ. ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಈ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆಯೇ ಈ ದೇವಸ್ಥಾನ ಕೂಡ ಇರೋದು. ಅಣ್ಣಪ್ಪ ದೇವರ ಬೆಟ್ಟವನ್ನ ಬಡಿನೀಡೆ ಬೆಟ್ಟ ಎಂದೇ ಕರೆಯುತ್ತಾರೆ. ಸಾಮಾನ್ಯವಾಗಿ ಮಂಜುನಾಥ ಸ್ವಾಮಿಯ ದರ್ಶನ ನಂತರ ಅಣ್ಣಪ್ಪ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಆದರೆ ವಿಚಿತ್ರ ಏನೆಂದರೆ, ಈ ಗುಡಿಗೆ ಅಂದ್ರೆ ಈ ಬೆಟ್ಟಕ್ಕೆ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಪ್ರವೇಶವೇ ಇಲ್ಲ. ಹೆಂಗಸರು ಮತ್ತು ಹೆಣ್ಣು ಮಕ್ಕಳ ಮೇಲೆ ಹೋಗಬಾರದು, ಪಾದರಕ್ಷಣೆ ಕಳಚಿ ಮೇಲೆ ಹೋಗಬೇಕು. ಸೊ ಸಮಯ ಬಂದ್ಬಿಟ್ಟು ನಿಮಗೆ 8:30ರಿಂದ ಸಾಯಂಕಾಲ 6 ಗಂಟೆವರೆಗೂ ಇದೆ. ವಿಶೇಷವೇನೆಂದರೆ, ಶ್ರೀ ಮಂಜುನಾಥ ಸ್ವಾಮಿಯ ಲಿಂಗ ಈ ತಾಣಕ್ಕೆ ನೆಲೆಯೂರಲು ಈ ಅಣ್ಣಪ್ಪ ದೈವವೇ ಕಾರಣ. ಭೂಮಿಯ ಮೇಲೆ ಧರ್ಮ ನಾಶವಾಗುತ್ತಿದೆ ಎಂಬ ಅರಿವು ಒಮ್ಮೆ ಶಿವನಿಗೆ ಬರುತ್ತದೆ. ಇದು ನಿಜವಾ ಎಂದು ಪರೀಕ್ಷಿಸಲು ಶ್ರೀ ಈಶ್ವರ 4 ಪ್ರಮಥ ಗುಣಗಳನ್ನು ಕಳುಹಿಸುತ್ತಾರೆ. ಆ ಗುಣಗಳು ಯಾವುದುದು ಎಂದರೆ ಕಾಳ, ರಾಹು, ಕುಮಾರಸ್ವಾಮಿ, ಕಾಳರ್ ಕೈ ಹಾಗೂ ಕನ್ಯಾಕುಮಾರಿ. ಇವರೆಲ್ಲರೂ ಮಾರುವೇಷದಲ್ಲಿ ಭೂಲೋಕವನ್ನು ಸುತ್ತುತ್ತಾರೆ. ಭೂಮಿಯಲ್ಲಿ ತಿರುಗಾಡುತ್ತಾ ಧರ್ಮ, ಕರ್ಮ, ಮಾನವೀಯತೆಯನ್ನು ಮರೆಯುವವರನ್ನ ಶಿಕ್ಷಿಸುತ್ತಾ ದಕ್ಷಿಣ ಕನ್ನಡದ ನೇತ್ರಾವತಿ ನದಿ ತೀರದ ಕುಡುಬ ಎಂಬ ಸ್ಥಳಕ್ಕೆ ಬರುತ್ತಾರೆ. ಅಲ್ಲಿದ್ದ ನೆಲ್ಲಾಡಿ ಬೀಡಿನ ಒಡೆಯರಾದ ಭೀರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳೆ ಎಂಬ ದಂಪತಿಗಳನ್ನು ಹೀಗೆ ಪರೀಕ್ಷಿಸುತ್ತಾರೆ. ಭೀರ್ಮಣ್ಣ ಹೆಗ್ಗಡೆ ದಂಪತಿಯ ದಾನ ಧರ್ಮಶೀಲೆಯನ್ನು ಕಂಡು ಸಂತೋಷ ಪಡುತ್ತಾರೆ. ಅಂದು ರಾತ್ರಿ ನೀಲ್ಯಾಡೆ ಬೀಡಿನಲ್ಲಿ ಮಲಗುತ್ತಾರೆ. ಹೀಗೆ ಮಲಗಿದ್ದಾಗ ಆ ದಿನ ರಾತ್ರಿ ಹೆಗ್ಗಡೆ ಅವರಿಗೆ ಒಂದು ಕನಸು ಬೀಳುತ್ತದೆ. ತಾವು ಪ್ರಥಮ ಗಣಗಳೆಂದು, ತಮಗಿಲ್ಲಿ ನೆಲೆಸಲು ಇಷ್ಟವೆಂದು ಈ ಮನೆಯನ್ನು ತಮಗೆ ಬಿಟ್ಟುಕೊಟ್ಟು ಬೇರೆ ಮನೆಗೆ ಕಟ್ಟಿಸಿಕೊಳ್ಳುವಂತೆ ಆದೇಶ ಮಾಡುತ್ತಾರೆ. ಆ ದೈವಗಳೆಲ್ಲ ಮಾಯವಾಗಿ ಆಯುಧ ಮಾತ್ರ ಉಳಿದುಕೊಳ್ಳುತ್ತದೆ. ಅದಕ್ಕೆ ಆಶ್ಚರ್ಯಚಕಿತರಾದ ಹೆಗ್ಗಡೆಯವರು ದೈವಗಳ ಆದೇಶದಿಂದ 4 ದೈವಗಳಿಗೆ 4 ಗುಡಿಯನ್ನು ಕಟ್ಟಿಸುತ್ತಾರೆ. ನಂತರ ನೇಲಾಡಿ ಬೀಡನ್ನು ಬಿಟ್ಟುಕೊಡುತ್ತಾರೆ.
ಈ ನಡುವೆ ಶಿವನ ಪ್ರಥಮ ಗಣಗಳಲ್ಲಿ ಒಬ್ಬನಾದ ಗಣಮಣಿ ಎಂಬಾತ ಶಿವನಿಂದ ನಿರ್ದೇಶಿತನಾಗಿ ಭೂಮಿಗೆ ಬರುತ್ತಾನೆ. ನೆಲ್ಯಾಡಿ ಬೀಡಿನಲ್ಲಿ ಅಣ್ಣಪ್ಪ ಎಂಬ ಹೆಸರಿನಲ್ಲಿ ಸೇವಕನ ರೂಪದಲ್ಲಿ ವೇಷ ಮರೆಸಿಕೊಂಡು ನೆಲೆಸಲು ಪ್ರಾರಂಭ ಮಾಡುತ್ತಾನೆ. ಇವೆಲ್ಲ ಆದ ಬಳಿಕ ಶಿವಯೋಗಿಯೊಬ್ಬರು ಹೆಗ್ಗಡೆಯವರ ಬೀಡಿಗೆ ಭೇಟಿಯನ್ನು ನೀಡುತ್ತಾರೆ. ಹೆಗ್ಗಡೆಗಳು ಶಿವಯೋಗಿಯರನ್ನು ಭೋಜನಕ್ಕೆ ಕರೆದಾಗ ಅವರು ಶಿವನ ಪೂಜೆ ಮಾಡದೆ ನಾನು ಭೋಜನವನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಹತ್ತಿರ ಎಲ್ಲೂ ಶಿವನ ದೇವಾಲಯಗಳು ಕಾಣದ ಕಾರಣ ಜೈನ ಮೂಲದವರಾದ ಹೆಗ್ಗಡೆ ದಂಪತಿಗಳು ಒಂದು ಕ್ಷಣ ಚಿಂತಾಗೃತರಾಗುತ್ತಾರೆ. ನಂತರ ಅದೇ ದಿನ ರಾತ್ರಿ ಧರ್ಮದೇವತೆಗಳು ಹೆಗ್ಗಡೆಯವರ ಕನಸಿಗೆ ಬಂದು ಕದ್ರಿ ಎಂಬ ಪ್ರದೇಶಕ್ಕೆ ಅಣ್ಣಪ್ಪನನ್ನು ಕಳುಹಿಸಿ ಶಿವಲಿಂಗವನ್ನು ತರಿಸು ಎಂದು ಪ್ರೇರಣೆ ನೀಡುತ್ತಾರೆ. ಹಾಗೆಯೇ ಹೆಗ್ಗಡೆಯವರು ಅಣ್ಣಪ್ಪನನ್ನು ಕದ್ರಿಗೆ ಕಳಿಸುತ್ತಾರೆ. ಕದ್ರಿಯಲ್ಲಿ ಕಾವಲಿದ್ದ 106 ಪ್ರಥಮ ಗಣಗಳು ಲಿಂಗವನ್ನು ಒಯ್ಯುವ ಅಣ್ಣಪ್ಪನ ಉದ್ದೇಶಕ್ಕೆ ಅವರನ್ನೆಲ್ಲ ಬಗ್ಗು ಬಡಿದ ಅಣ್ಣಪ್ಪ ರಾತ್ರಿ ಬೆಳಗಾಗುವುದರೊಳಗೆ ಶಿವಲಿಂಗವನ್ನು ತಂದು ನೇಲಾಡಿ ಬೀಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಹೀಗೆ ಹೆಗಡೆಯವರ ಮಾತಿನಂತೆ ಅಣ್ಣಪ್ಪ ತಂದು ನೆಲೆಸಿದ ಶಿವಲಿಂಗವೇ ಇಂದಿನ ಮಂಜುನಾಥ ಸ್ವಾಮಿ. ಈ ಈಶ್ವರನೇ ಸ್ವತಃ ಬಂದು ನೆಲೆಯೂರಲು ತನ್ನ ಸೇವಕನಾದ ಅಣ್ಣಪ್ಪ ಅವರನ್ನು ಆರಿಸಿಕೊಂಡಿದ್ದ. ಇವುಗಳನ್ನೆಲ್ಲ ವೀಕ್ಷಿಸಿದ ಹೆಗ್ಗಡೆಯವರು ಅಣ್ಣಪ್ಪ ಸಾಮಾನ್ಯವನಲ್ಲ, ಇವನು ದೇವಮಾನವ ಇರಬಹುದೆಂದು ಅವರನ್ನು ಪ್ರಶ್ನಿಸಿದಾಗ ಆಗ ತನ್ನ ನಿಜರೂಪವನ್ನು ತೋರಿಸಿದ ಗಣಮಣಿ ತನಗೂ ಒಂದು ಗುಡಿ ಕಟ್ಟಿಸುವಂತೆಯೂ ನಿರಂತರವಾಗಿ ನೆಲ್ಯಾಡಿ ಬೀಡನ್ನು ಹೆಗ್ಗಡೆ ಕುಟುಂಬವನ್ನು ಕಾಪಾಡಿಕೊಂಡು ಬರುವುದಾಗಿಯೂ ಹೇಳುತ್ತಾರೆ. ಹಾಗೆಯೇ ಅಣ್ಣಪ್ಪ ದೈವ ಕೂಡ ಇಲ್ಲಿ ನೆಲೆಸಿಬಿಡುತ್ತಾರೆ. ಭಕ್ತಾದಿಗಳು ಶ್ರೀ ಮಂಜುನಾಥ ದರ್ಶನ ಪಡೆಯುವುದರ ಜೊತೆಗೆ ಶ್ರೀ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಸಹ ಪಡೆದರೆ ಅವರ ಯಾತ್ರೆ ಸಂಪೂರ್ಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸೊ ಬನ್ನಿ ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಸೊ ಇಲ್ಲಿ ಮೆಟ್ಟಿಲುಗಳನ್ನು ನೀವು ಹತ್ತಿ ಹೋಗಬೇಕಾಗತ್ತೆ. ಗುರುಗಳು ಎಷ್ಟು ಮೆಟ್ಲಿದೆ ಇಲ್ಲಿ ಮೇಲ್ಗಡೆ? ಇಷ್ಟೇ, ಒಂದು ಅಂದಾಜಾಗಿ ಒಂದು 100 ಇರ್ಬೋದಾ? 148. ಓಕೆ ಓಕೆ. ಅದು ನಾವು ವಿಶೇಷ ಯಾಕೆ ಇಲ್ಲಿ ಹೆಣ್ಮಕ್ಳಿಗೆ ಅಲೋ ಮಾಡೋದಿಲ್ಲ? ಬರೋವಾಗಿಲ್ಲ ಅಂತ. ಹೌದಾ? ಹಾಂ 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 ಹಾಂ. ಮೊದಲಿಂದನೂ ಇದು ಇಲ್ಲ. ಹಾಂ 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 ಹಾಂ. ಓಕೆ ಓಕೆ. ಅಲ್ಲೇನೋ ಗೊತ್ತಾಗತ್ತಾ? ಯಾರಾದರೂ ಹೇಳ್ತಾರಾ ಇದು ಏನು ಯಾಕೆ ಅಂದ್ಬಿಟ್ಟು? ಮೇಲ್ಗಡೆ ಇಲ್ಲ ಅಂದರೆ ಗುಡಿಯೆಲ್ಲ ಕ್ಲೋಸ್ ಇರುತ್ತೆ ಅಲ್ಲಿ. ಹಾಂ ಹಾಂ. ಕೈ ಮುಗಿದು ಬರೋದು ಅಷ್ಟೇ. ಹೌದಾ? ಓಕೆ ಓಕೆ. ಸೊ ಈಗ ನಾವು ಈ 148 ಮೆಟ್ಟಲುಗಳನ್ನು ಹತ್ತಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಬರಬೇಕು. ವಿಶೇಷತೆ ಅಂದರೆ 8:30ರಿಂದ 6 ಗಂಟೆವರೆಗೂ ಇದು ತೆರೆದಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಣ್ಣಪ್ಪ ಸ್ವಾಮಿ ಏನಿವತ್ತು ನಮ್ಮ ಧರ್ಮಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆಯಲ್ಲ, ಅದಕ್ಕೆ ಮುಖ್ಯ ಕಾರಣವೇ ಅಣ್ಣಪ್ಪ ಸ್ವಾಮಿ. ಅದರ ಬ್ಯಾಕ್ಗ್ರೌಂಡನ್ನು ನಿಮ್ಗೆ ಕೊಡ್ತೀನಿ, ಅದರ ಇತಿಹಾಸವನ್ನು ಕೊಡ್ತೀನಿ. ಸುಮಾರು 106 ವರ್ಷಗಳ ಹಿಂದೆ ಇಲ್ಲಿ ಪರ್ಗಡೆ ಅನ್ನೋ ದಂಪತಿಗಳು ವಾಸ ಮಾಡ್ತಾಯಿದ್ರು. ಅವರು ತುಂಬ ದಾನಿಗಳಾಗಿದ್ದರು, ಧರ್ಮವಾದಿಗಳಾಗಿದ್ದರು. ಧರ್ಮವನ್ನು ಕಾಪಾಡಿಕೊಂಡು ಇಲ್ಲಿ ಹೋಗ್ತಾಯಿದ್ರು. ಇಲ್ಲಿ ನೆಲ್ಯಾಡಿ ಬೀಡಿ ಅಂತೇನಿತ್ತಲ್ಲ, ಆ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಅವರ ಒಬ್ಬ ರೈಟ್ ಹ್ಯಾಂಡ್ ಅಥವಾ ಸೇವಕನೇ ಅಣ್ಣಪ್ಪ ಸ್ವಾಮಿ. ಈ ಅಣ್ಣಪ್ಪ ಸ್ವಾಮಿ ಯಾವಾಗ ಏನು ಈ ಪರ್ಗಡೆ ದಂಪತಿಗಳಿಗೆ 5 ಜನ ದೈವಗಳು ಕನಸಲ್ಲಿ ಬಂದಾಗ ಹೇಳ್ತಾರೆ, ಇಲ್ಲ ಇದು ತುಂಬ ಪುಣ್ಯಕ್ಷೇತ್ರ, ಇದು ಇಲ್ಲಿ ನೀವು ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ. ಆಗ ಕನಸಲ್ಲಿ ಬಂದಂತಹ ದೈವಗಳನ್ನು ಅವರ ಇಚ್ಛೆಯಂತೆ ಇಲ್ಲಿ ಧರ್ಮಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಬೇಕು ಅಂತ ಹೊರಗಡೆ ದಂಪತಿಗಳು ನಿರ್ಧಾರ ಮಾಡ್ತಾರೆ. ಅದರ ಪ್ರಕಾರ ಅವರ ಸೇವಕನಾದಂಥ ಅಣ್ಣಪ್ಪ ಸ್ವಾಮಿಗೆ ಈಗೇನಿವತ್ತು ಕದ್ರಿ ಅಂತ ಊರಿದೆ, ಮಂಗಳೂರು ಹತ್ರ ಕದ್ರಿ ಅಂತ ಊರಿದೆ, ಆ ಊರಿಗೆ ಕಳಿಸಿ ಶಿವಲಿಂಗವನ್ನು ತೆಗೆದುಕೊಂಡು ಬರೋಕ್ಕೆ ಹೇಳ್ತಾರೆ. ಮುಂದೆ ಏನು ಅಣ್ಣಪ್ಪ ಸ್ವಾಮಿ ತಂದಂತಹ ಶಿವಲಿಂಗವನ್ನು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ
ನಿಮಗೆ ಬರೆದಿದ್ದಾರೆ, ಗಮನಿಸಿ. ಇಲ್ಲಿ ಸ್ಥಾನಗಳಲ್ಲಿ ಕಾಣಿಕೆಯನ್ನು ಹಾಕಬಾರ್ದು, ಇನ್ನು ಯಾವುದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಅಶುಚಿಗೊಳಿಸಬಾರದು, ಗುಡಿಯ ಮೆಟ್ಟಲು ಹತ್ತಬಾರದು, ಮರದ ಬಾಗಿಲುಗಳಲ್ಲಿ ಕರ್ಪೂರ ಹಚ್ಚಬಾರದು, ಹೊಗೆ ಬತ್ತಿ ಸೇರಬಾರದು, ಎಲ್ಲೆಲ್ಲಿಯೂ ಮಲಗಬಾರದು, ಫೋಟೋ ತೆಗೆಯಬಾರದು, ರೇಡಿಯೋ ಇಡಬಾರದು ಅಂತ ಇಲ್ಲಿ ಎಲ್ಲ ಬರೆದಿದ್ದಾರೆ. ಇದು ಅಣ್ಣಪ್ಪ ಸ್ವಾಮಿಯ ದೇವಾಲಯ ಇಲ್ಲಿ ಇರೋದು. ಹೆಚ್ಚು ಕಡಿಮೆ ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಕೇರಳದ ಮಾದರಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅನಿಸುತ್ತೆ. ಇದು ನೋಡಿ, ಶಿವಲಿಂಗದ ಒಂದು ರೂಪ ಇದು. ಕಾಣಿಕೆ ಕೂಡ ಹಾಕಬಾರ್ದು ಅಂತ ಹೇಳಿದ್ದಾರೆ. ತುಂಬ ಸ್ವಚ್ಛವಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಬಾಗಿಲುಗಳನ್ನು ತೆಗೆದಿಲ್ಲ ಇಲ್ಲಿ ಯಾವುದು ದೇವಸ್ಥಾನದ್ದು. ಪವಿತ್ರ ಸ್ಥಳದಲ್ಲಿ ಇಲ್ಲಿ ಯಾರೂ ಮಲಗಬಾರದು. ನನಗನ್ಸುತ್ತೆ ಇಲ್ಲಿ ಮೊದಲು ಜನ ಬಂದುಬಿಟ್ಟು ಮಲಗ್ತಿದ್ರೆ ಕಾಣುತ್ತೆ ಆರಾಮವಾಗಿ. ಬೆಟ್ಟದ ಮೇಲೆ ಇದೆ, ತಂಪಾಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ, ಇದು ಒಳ್ಳೆ ಜಾಗ ಅಲ್ವಾ, ಬಂದುಬಿಟ್ಟು ಮಲ್ಕೊತಿದ್ರು ಕಾಣುತ್ತೆ. ಏನಾದರೂ ಇಲ್ಲೂ ಈ ಜಾಗ ಇರೋದ್ರಿಂದ ಫ್ಯಾನುಗಳನ್ನ ಬೇರೆ ಹಾಕ್ಬಿಟ್ಟಿದ್ದಾರೆ, ಹೀಗಾಗಿ ಜನಗಳು ಮಲಗ್ತಿದ್ರು ಅಂತ ಅನ್ಕೊತೀನಿ. ಅದಕ್ಕಾಗಿ ಇಲ್ಲಿ ಬರೆದಿದ್ದಾರೆ ಆ ಥರ. ಇವೆಲ್ಲ ನೋಡಿ, ಇವೆಲ್ಲ ವೀರಗಲ್ಲುಗಳು, ದೇವರ ಕಲ್ಲುಗಳು, ಚಿಕ್ಕ ಚಿಕ್ಕ ದೇವಸ್ಥಾನ ತುಂಬ ಇದೆ ಇಲ್ಲಿ. ಎಲ್ಲ ಒಂಥರ ಇಲ್ಲಿ ನಿಮಗೆ ಹಳೆಯ ಕೇರಳ ಮಾದರಿಯ ದೇವಸ್ಥಾನಗಳನ್ನೇ ನಾವು ಕಾಣಬಹುದು. ಗುಡಿಯ ಮೆಟ್ಟಲುಗಳನ್ನು ಕೂಡ ಹತ್ತಬಾರ್ದು ಅಂತ ಬರೆದಿದ್ದಾರೆ. ನನಗೆ ವಿಚಿತ್ರ ಅನ್ನಿಸ್ತಾ ಇರೋದು, ಈ ಈ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿದಂತಹ ಅಣ್ಣಪ್ಪನ ದೇವಸ್ಥಾನದಲ್ಲಿ ಜನರೇ ಇಲ್ಲದೆ ಇರೋದು ವಿಚಿತ್ರ ಅನಿಸುತ್ತೆ ನನಗೆ. ನೋಡಿ, ಇಲ್ಲೆಲ್ಲ ಬರೆದಿದ್ದಾರೆ ಕರ್ಪೂರ ಕೂಡ ಹಚ್ಚಬಾರ್ದು ಅಂದ್ಬಿಟ್ಟು. ಯಾಕೆ ಗುಡಿಯ ಬಾಗಿಲನ್ನು ಇಲ್ಲಿ ಮುಚ್ಚಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾಕೆ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಕೆಳಗಡೆ ಕೇಳೋಕ್ಕೆ ಪ್ರಯತ್ನ ಮಾಡಿದೆ, ಮೇಲೆ ಏನಾದರೂ ಯಾರಾದರೂ ಸಿಗ್ತಾರಾ ಇಲ್ಲಿ ಮಾತಾಡೋಕ್ಕೆ ಅಂದ್ಬಿಟ್ಟು. ಬಟ್ ನಮ್ಮದು ಅದೃಷ್ಟ ಯಾರೂ ಇಲ್ಲ.